ಸ್ನೇಹಿತರೆ, ಬೆಂಗಳೂರು ವೇದಿಕೆಗೆ ನಮ್ಮೆಲ್ಲರ ಒಂದು ಅಭಿಮಾನ, ನಮ್ಮ ಕರಾವಳಿ ಕರ್ನಾಟಕದಲ್ಲಿ ನಮ್ಮ ಊರಿನಲ್ಲಿ ಇದ್ದಂತಹ ಒಂದು ಬೆಡಗಿ, ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಪೂಜಾ ಹೆಗಡೆ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ಪ್ರೀತಿಪೂರ್ವಕವಾದಂತಹ ಸ್ವಾಗತ, ಜೋರಾದ ಚಪ್ಪಾಳೆ, ನಿಮ್ಮ ಅಭಿಮಾನ, ನಿಮ್ಮ ಪ್ರೀತಿಯನ್ನ ವೇದಿಕೆಯತ್ತ ನೀಡ್ತಾ ವಾರ್ಮ್ ವೆಲ್ಕಮ್ ಟು ಪೂಜಾ ಹೆಗಡೆ. ಬೆಂಗಳೂರು ಕಂಬಳ ನಮ್ಮ ಕಂಬಳದ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹರೇಕಳ ಕೈಡಿಯಲ್ಲಿ ಗುತ್ತು ಈ ಕೋಣಗಳು ಬರಬೇಕು. ಹರೇಕಳ ಕೈಡಿಯಲ್ಲಿ ಗುತ್ತು ಮಿಥುನ್ ರೈ ಅವರ ಕೋಣಗಳು ಬರಬೇಕು. ಪ್ರಥಮ ಬಾರಿಗೆ ಬೆಂಗಳೂರಲ್ಲಿ ಆಗ್ತಾ ಇರುವಂತಹ ಬೆಂಗಳೂರು ಕಂಬಳ ನಮ್ಮ ಕಂಬಳದ ವೇದಿಕೆಗೆ ಪೂಜಾ ಹೆಗಡೆ. ಪ್ರಯತ್ನ ಮುಖ್ಯ. ಪ್ರಯತ್ನ ಮಾಡ್ತಾ ಇದೀವಿ ನಾವು, ಆಯ್ತಾ? ಪ್ರಯತ್ನ ಬೇಕು. ಬರ್ರಿ ಬರ್ರಿ ಬರ್ರಿ. ಬೆಂಗಳೂರಲ್ಲಿ ರಾಜಕಾರಣಿಗಳು, ಲೀಡರ್ಸ್, ನಾಯಕರು, ಯೂತ್ ಐಕಾನ್ಸ್ ಎಷ್ಟೆಲ್ಲ ಬಂದಿದ್ದಾರೆ. ಎಲ್ಲರನ್ನ ನೋಡುವಾಗ ಈ ಕಂಬಳದ ಮೆರುಗು ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ನಾವು ಪ್ರಾರಂಭದಿಂದ ಹೇಳ್ತಾ ಇರುವಂತದ್ದು, ಕಂಬಳದ ಸ್ಟಾರ್ಗಳು ಯಾರು ಅಂತ ಹೇಳಿದ್ರೆ ಕಂಬಳದಲ್ಲಿ ಓಡುವಂತಹ ಕೋಣಗಳು, ಹಾಗಾದ್ರೆ ಓಡಿಸುವವರು ಖಂಡಿತವಾಗ್ಲೂ ಅವರು ಸ್ಟಾರ್ಸೇ. ಅದರ ಜೊತೆಗೆ ವೇದಿಕೆಯಲ್ಲಿ ಬರುವಂತಹ ಸ್ಟಾರ್ಸ್, ಸೂಪರ್ ಸ್ಟಾರ್ಸ್ ಎಲ್ಲರನ್ನ ನಾವು ಪ್ರೀತಿಪೂರ್ವಕವಾಗಿ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಗೌರವವನ್ನ ಕೊಡ್ತಾ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆ ಆಭರಣ ಬೆಂಗಳೂರು ಕಂಬಳ ನಮ್ಮ ಕಂಬಳದಲ್ಲಿ ಇದೀಗ ನಮ್ಮ ಜೊತೆ ಸೇರ್ಕೊಂಡವರು ಕೇವಲ ಒಂದು ಹೆಸರು ಮಾತ್ರ ಅಲ್ಲ, ಕೇವಲ ಒಂದು ಹೆಸರು ಮಾತ್ರ. ಪುನೀತ್ ರಾಜ್ಕುಮಾರ್ ವೇದಿಕೆ ಆಭರಣ ಬೆಂಗಳೂರು ಕಂಬಳ ನಮ್ಮ ಕಂಬಳದಲ್ಲಿ ಇದೀಗ ನಮ್ಮ ಜೊತೆ ಸೇರ್ಕೊಂಡವರು ಕೇವಲ ಒಂದು ಹೆಸರು ಮಾತ್ರ ಅಲ್ಲ, ಕೇವಲ ಒಂದು ಹೆಸರು ಮಾತ್ರ ಅಲ್ಲ, ಖಂಡಿತವಾಗಿಯೂ ಹೆಸರನ್ನ ಕರಾವಳಿ ಕರ್ನಾಟಕದ ಒಂದು ಹುಡುಗಿ ಇಡೀ ಪ್ರಪಂಚದಲ್ಲಿ ನಾವು ಹೆಮ್ಮೆ ಪಡುವಂತೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಡೀ ವೇದಿಕೆಯಲ್ಲಿ ರಾರಾಜಿಸ್ತಾ ನಗುತ್ತಾ ನಮ್ಮೆಲ್ಲರನ್ನ ನೋಡಿ ನಗುವನ್ನ ಬೀರ್ತಾ ಇರುವಂತ ನಮ್ಮೂರಿನ ಹುಡುಗಿ ಇದೀಗ ಪ್ರಪಂಚದಾದ್ಯಂತ ಒಂದು ಹೆಸರನ್ನ ಮಾಡಿದಂತಹ ಯಾರು ಕೇಳಲಿಲ್ಲ, ಯಾರು? ಪೂಜಾ ಹೆಗಡೆ ಅವರು ನಮ್ ಜೊತೆ ಇವತ್ತು ಬೆಂಗಳೂರಿನ ಕಂಬಳದಲ್ಲಿ ಭಾಗಿಯಾಗಿದ್ದಾರೆ. ಈ ವೇದಿಕೆಯಲ್ಲಿ ಅವರ ಉಪಸ್ಥಿತಿಯನ್ನ ಪ್ರೀತಿಯಿಂದ ಗುರುತಿಸಿ ಗೌರವಿಸ್ತಾ ಈ ವೇದಿಕೆಯಲ್ಲಿ ಅವರಿಗೊಂದು ಗೌರವವನ್ನ ಸನ್ಮಾನವನ್ನ ಮಾಡ್ಲಿಕ್ಕಿದ್ದಾರೆ. ಕರಾವಳಿ ಕರ್ನಾಟಕದ ಒಂದು ಹೆಸರು ಇದೀಗ ಯಾವುದೇ ಬಾಲಿವುಡ್ ಆಗಿರ್ಲಿ, ಹಾಲಿವುಡ್ ಆಗಿರ್ಲಿ ಅಥವಾ ಟಾಲಿವುಡ್ ಆಗಿರ್ಲಿ ಎಲ್ಲ ಕಡೆ ರಾರಾಜಿಸ್ತಾ ಇರುವಂತಹ ನಮ್ಮೂರ ಹುಡುಗಿ ಅಂತ ಹೇಳ್ಬೋದು. ಪೂಜಾ ಹೆಗಡೆ ಅವರು ಈ ವೇದಿಕೆಯಲ್ಲಿ ಇದ್ದಾರೆ. ಅವರಿಗೆ ಗೌರವ ಸಮರ್ಪಣೆಯನ್ನ ನೀಡ್ತಾ ಇದ್ದಾರೆ. ಈ ಒಂದು ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಅಶೋಕ್ ಕುಮಾರ್ ರೈ ದಂಪತಿಗಳು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿಯಲ್ಲಿ ಗೌರವಾಧ್ಯಕ್ಷರಾದಂತಹ ಬಂಜಾರ ಪ್ರಕಾಶ್ ಶೆಟ್ಟಿ ಅವರು, ಇವರ ಉಪಸ್ಥಿತಿಯಲ್ಲಿ ಬೆಂಗಳೂರು ಕಂಬಳ ಸಮಿತಿಯಿಂದ ಈ ವೇದಿಕೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಆಭರಣ ಬೆಂಗಳೂರು ಕಂಬಳ ನಮ್ಮ ಕಂಬಳದ ಅತಿಥಿಯಾಗಿ ಬಂದಿರುವಂತಹ ಪೂಜಾ ಹೆಗಡೆ ಅವರಿಗೆ ನಮ್ಮ ಅಭಿನಂದನೆಗಳು. ಇನ್ನಷ್ಟು ಯಶಸ್ಸು ಅವರಿಗೆ ಸಿಗಲಿ, ಇನ್ನಷ್ಟು ಚಿತ್ರರಂಗದಲ್ಲಿ ಅವರ ಯಶಸ್ಸು ಆಗಲಿ ಅಂತ ಆಶಿಸ್ತಾ ಇರುವಂತಹ ನಾವೆಲ್ಲರೂ ಚಪ್ಪಾಳೆ ಮೂಲಕ ನಿಮ್ಮ ಶುಭ ಹಾರೈಕೆಯನ್ನ ಇಂದಿನ ಅತಿಥಿ ಪೂಜಾ ಹೆಗಡೆ ಅವರಿಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಅಭಿನಂದನೆಯನ್ನ ಕೋರ್ತಾ ಪೂಜಾ ಹೆಗಡೆ ಮಾತಾಡಬೇಕು, ಅವರ ಮಾತುಗಳನ್ನ ಆಲಿಸಬೇಕು, ಆದ್ರೆ ತುಳುವಿನಲ್ಲೇ ಒಂದೆರಡು ಮಾತಾಡಬೇಕು ಅನ್ನುವಂಥದ್ದು ಎಲ್ಲರ ಆಶಯ. ಬಾರಿ ಪೊರ್ಲದ ತುಳು ಪಾತಿರ್ವೇರು ಪೂಜಾ. ರೆಡಿ ಆಗ್ಬೋದಾ? ಇಲ್ಲ ನಿಜ ಕನ್ನಡ ಮಾತಾಡೋಣ, ತುಳುಟ್ ಮಾತಾಡೋಣ, ಹಿಂದಿ ಮಾತಾಡೋಣ, ತುಳುಟು ಶುರು ಮಾಡ್ತದೆ ಕನ್ನಡ ಮುಗಿತದೆ. ಬೋಡು ಖಂಡಿತವಾಗ್ಲ ಮಾತಾಡಿಲ್ಲ ಮೋಕೆದ ಪೂಜಾ ಹೆಗಡೆ ತುಳುಟು ಒಂಜಿರಡ ಪಾತಿರ್ವೇರು ತಾಟದ ಶಬ್ದ ಬತ್ತಂಡ ಇತ್ತೆ ಪೂಜಾ ಹೆಗಡೆ ವೇದಿಕೆಗೆ ಬತ್ತದ ರೆಡ್ ಪಾತಿರ ತುಳುಟು ಪಾತಿರ್ವೇರು. ಕ್ಯಾನ್ ವಿ ಹಿಯರ್ ಇಟ್ ಫಾರ್ ಪೂಜಾ ಹೆಗಡೆ. ಕೋಣಗಳ ಓಟ, ಕರಾವಳಿ ಆಟ, ಕೋಣಗಳ ಓಟ, ಹಸಿರು ಮಧ್ಯ
ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಹಲೋ ಓ ಪೂಜಾ ಹೆಗಡೆ ಭಾಷಣ ಸುರುಮಾಲ್ಪಣೆ ಮಾಡಲ ಬಿಡೋಲ್ಲ ಕಂಬಳಡಿ ಏತ ಕಮ್ಮಿ ಪಾತ್ರ ಅತಿದ್ದೆ ಪಾತ್ರಡೆ ಪೂಜಾ ಹೆಗಡೆ ಓ ತುಳುಕು ಶುರು ಮಾಡ್ತದೆ ಹಾ ಕನ್ನಡ ಉಂಟದು ಸರಿ ಇನ್ನಿಡು ಧನ್ಯವಾದ Yes. ಸಾಧ್ಯನೇ ಇದೆ ಅನ್ನೋದ್ರಲ್ಲಿ ಮೋಜಿಲು ನಮ್ಮ ದೇಶದ ನಿವಾಸ ಇಪ್ಪಾರ ನಮಸ್ಕಾರ ನಮಸ್ಕಾರ ಬೆಂಗಳೂರು ಹುಡ್ರನಿಗೆ ಸಮಯ ನಮಸ್ಕಾರ ಬೆಂಗಳೂರು ಊಟ ಊಟ ಆಯ್ತಾ ತುಳುಟು ಬಾತೋರುಡೆ ತುಳುಟು ತುಳುತಗುಲು ಒಲ್ಲೇರಾ ಮುಲ್ಪ ഞാൻ ആക്ച്വലി ഫസ്റ്റ് ടൈം തൂപ്പിനി ಕಂಬಲ ಸೊ ಥ್ಯಾಂಕ್ ಯು ಪ್ರಕಾಶನ ಇಂಕ ಇನ್ವೈಟ್ ಮಾಡ್ತೀನಿಕ್ ಬೊಕ ಎನ್ನ ಮೋಕೆದ ದೊಡಪ ಮಧು ದೊಡಪ ಉಲ್ಲೇರ್ ಮುಲ್ಪ ಅರಡ ಸರ್ ಯಾನ್ ಫಸ್ಟ್ ಟೈಮ್ ಇನಿ ತೂಯೆ ಒಂದು ಎಂಕಲ್ನ ಒಂಜಿ ಪ್ರೈಡ್ ಒಂದು ಒಂಜಿ ಸ್ಪೋರ್ಟ್ ಎಂಕಲ್ನ ಏನ Oh. And I hope ಮುಲ್ತುಡ್ದು ಒಂದು ಕರ್ನಾಟಕದ್ದು ವರ್ಲ್ಡ್ ಮುಟ್ಟಪು ಒಂದು and if we give it all the love and ಒಂದು ಎಂಕಲ್ನ ಕಲ್ಚರ್ ಉಂಡು ಎಂಕಲ್ನ it's in it's our pride and we should take it to the world and it is also very fun to watch. But thank you so much for all the love and hopefully next year barode next year la barka battu boka undet malla uppodu function. Thank you. ಮುಲ್ಪ್ ಅಲ್ಪದಗಳಿಗೆ Okay, people there, hi. ಬಾಯ್ ಜನ ಕನ್ನಡ ಸ್ವಲ್ಪ ಸ್ವಲ್ಪ ಬರ್ತದೆ ಸ್ವಲ್ಪ ಕನ್ನಡ ಬರ್ತದೆ ನಾನು ಕಲಿತಾ ಇದ್ದೇನೆ ಕನ್ನಡ. ಥ್ಯಾಂಕ್ ಯು ಚಲೋ ಚಲೋ ಮತ್ತೊಮ್ಮೆ ಪೂಜಾ ಹೆಗಡೆ ಅವರ ಯಶಸ್ಸಿಗೆ ನಾವೆಲ್ಲರೂ ಶುಭ ಹಾರೈಕೆಯನ್ನ ನೀಡ್ತಾ ಥ್ಯಾಂಕ್ ಯು ಸೋ ಮಚ್. ಎಸ್, ಶಿ ವಾಂಟ್ಸ್ ಟು ಸೇ ಸಮಥಿಂಗ್ ಎಲ್ಸ್ ಒನ್ಸ್ ಮೋರ್. Acha, they want me to say one thing. I'll say Namba Kambala. You say Bangalore Kambala. Okay? 1, 2, 3. Namba Kambala. Namba Kambala. Thank you. ಬೆಂಗಳೂರು ಕಂಬಳ. ಥ್ಯಾಂಕ್ ಯು ಸೋ ಮಚ್. ಬೆಂಗಳೂರು ಕಂಬಳ.